ಉಡುಪಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಸರಳಬೆಟ್ಟುವಿನ ಗ್ರಾಮಸ್ಥರಲ್ಲಿ ಮತಯಾಚನೆಯನ್ನ ಮಾಡಿದರು. ಈ ವೇಳೆ ಶಾಸಕರಾದ ರಘುಪತಿ ಭಟ್, ನಗರಸಭೆ ಸದಸ್ಯರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಆಯುಷ್ಮಾನ್ ಭಾರತದ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ 5 ಲಕ್ಷ ತನಕ ಕೆಎಂಸಿ ಮತ್ತು ಆದರ್ಶ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಕ್ಕೆ ನಮ್ಮ ಪ್ರಧಾನಿಯವರು ಇವತ್ತು ಹಣವನ್ನ ಕೊಡ್ತಾ ಇದ್ದಾರೆ. ಇದನ್ನ ಎಲ್ಲ ಮನೆಗಳಿಗೆ ಕೂಡ ಈ ವಿಚಾರವನ್ನ ತಿಳಿಸಬೇಕು ಮತ್ತು ಆಯುಷ್ಮಾನ್ ಭಾರತದ ಕಾರ್ಡ್ ಅನ್ನ ಪಡ್ಕೋಬೇಕು. ಅದ್ರ ಜೊತೆಗೆ ಇವತ್ತು ಅಸಂಘಟಿತ ಕಾರ್ಮಿಕರಿಗೆ ನಿನ್ನೆ ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಘೋಷಣೆ ಆಗಿದೆ. 100 ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ ಅವ್ರಿಗೆ 60 ವರ್ಷ ಆದ್ಮೇಲೆ 3000 ಮಾಶಾಸನ ಕೊಡುವಂತ ಯೋಜನೆಗೆ ಕೂಡ ಚಾಲನೆಯನ್ನು ಕೊಟ್ಟಿದ್ದಾರೆ. ಕೃಷಿಕರಿಗೆ ಇವತ್ತು ಕೃಷಿ ಸಮ್ಮಾನ ಯೋಜನೆಯನ್ನು ಕೊಟ್ಟಿರುವಂತದ್ದು, ಹನಿ ನೀರಾವರಿಗೆ 90% ಸಬ್ಸಿಡಿ ಕೊಡುವಂಥದ್ದು, ಮಣ್ಣಿನ ಗುಣಪರೀಕ್ಷೆಯನ್ನು ಮಾಡಿಕೊಂಡು ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನು ಸಾಮಾನ್ಯರಿಗೆ ತಲುಪುವಂತ ಯೋಜನೆಯನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇದನ್ನ ಯಥಾಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಗೆ ಅಥವಾ ನಮ್ಮ ಊರುಗಳಿಗೆ ತಲುಪಿಸುವಂತದನ್ನು ಕೂಡ ನಾವು ಆಗಿದೆ. ಉಡುಪಿಯ ನಗರಕ್ಕೆ ಪೈಪ್ಲೈನ್ ಮೂಲಕ ಗ್ಯಾಸ್ ಕೊಡೋದಕ್ಕೆ ಕೂಡ ನಾವು ಶಿಲಾನ್ಯಾಸವನ್ನ ನಮ್ಮ ಪ್ರಧಾನಿ ಮಾಡಿದ್ದಾರೆ. ಬರುವಂತ ದಿನದಲ್ಲಿ ಅದು ಕೂಡ ಕಾಮಗಾರಿ ಆಗುವಂತದ್ದಿದೆ. ಹೀಗೆ ಅಭಿವೃದ್ಧಿ ಕೆಲಸದಲ್ಲಿ ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಯಾವ್ದಾವುದನ್ನು ತರಬಹುದು. ಇವತ್ತು ಮಹಿಳೆಯರಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೂತಿದ್ದೀರಿ. ನಿರ್ಭಯ ಪ್ರಕರಣ ನಂತರ ಸಖಿ ಸೆಂಟರ್ ಕೊಡ್ತೀವಿ ಅಂತ ಮಾಡಿದ್ರು, ಅಂದ್ರೆ 1 ಸ್ಟಾಪ್ ಸೆಂಟರ್. ಅಲ್ಲಿ ದೌರ್ಜನ್ಯಕ್ಕೊಳಗಾದಂತ ಮಹಿಳೆಯರಿಗೆ ತಾತ್ಕಾಲಿಕವಾಗಿ ಆಶ್ರಯ ಬೇಕಾದ್ರೆ ಆಶ್ರಯ ಕೊಡುವಂತ ಒಂದು ಕಟ್ಟಡ ಅದು. ಅದ್ರ ಜೊತೆಗೆ ಇಡೀ ರಾಜ್ಯಕ್ಕೆ ಕಾಲ್ ಸೆಂಟರ್, ಮಹಿಳೆಯರ ದೌರ್ಜನ್ಯದ ಕೇಸ್ಗಳಿಗೆ ಮತ್ತು ಕೌನ್ಸಿಲಿಂಗ್ ಕೊಡುವಂತ ಕೇಂದ್ರ, ಡಾಕ್ಟರ್ ಸೌಲಭ್ಯ ಕೊಡುವಂತ ಕೇಂದ್ರ, ವಕೀಲರ ಸೌಲಭ್ಯ ಕೊಡುವಂತ ಕೇಂದ್ರ ಇಡೀ ರಾಜ್ಯಕ್ಕೆ ಒಂದು ಕೊಡ್ತೀವಿ ಅಂತಂದಾಗ ಬೆಂಗಳೂರಿಗೆ ನೀವು ಎಲ್ಲವನ್ನೂ ಮಾಡಿದೀರಿ, ಅದಕ್ಕಾಗಿ ನನ್ನ ಕರಾವಳಿ ಭಾಗಕ್ಕೆ ಕೊಡಿ ಅಂತ ಕೇಳಿದಾಗ ಮೇನಕಾ ಗಾಂಧಿ ಅವರು ಕೊಟ್ಟು ಇವತ್ತು ಉಡುಪಿಯಲ್ಲಿ 1.5 ವರ್ಷದಿಂದ ಅದು ಕಾರ್ಯಾಚರಣೆಯನ್ನು ಮಾಡ್ತಿದೆ. ಹಲವಾರು ಹೆಣ್ಮಕ್ಳಿಗೆ ಆಶ್ರಯ ತಾಣವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ. ಕೇಂದ್ರೀಯ ವಿದ್ಯಾಲಯ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಲಯ ಅಂತಂದ್ರೆ ಅದು ಗುಣಮಟ್ಟದ ಶಿಕ್ಷಣ, ರಾಷ್ಟ್ರ ಮಟ್ಟದ ಶಿಕ್ಷಣ ಸಿಗುವಂತದ್ದು ಕೇಂದ್ರೀಯ ವಿದ್ಯಾಲಯ. ಅದು ಈಗಾಗಲೇ ಮಲ್ಪೆಯಲ್ಲಿ ಆರಂಭ ಆಗಿದೆ ತಾತ್ಕಾಲಿಕವಾಗಿ.